ಆರ್ಡರ್ ಮಾಡಿ, ಇಲ್ಲಿ ಲೋಕಲ್ ಆಗಿ ಪರ್ಚೇಸ್ ಮಾಡಿ. ಅಷ್ಟು ಕಾಮನ್ ಸೆನ್ಸ್ ಯೂಸ್ ಮಾಡೋಕ್ಕಾಗಲ್ಲ ಅಂದ್ರೆ ನಿಮ್ಗೆ ಇಷ್ಟೆಲ್ಲ ಅಧಿಕಾರ ಕೊಟ್ಟಿದ್ದೇವೆ, SDRF ಅಲ್ಲಿ ದುಡ್ಡು ಕೊಟ್ಟಿದ್ದೇವೆ. ಇದರ ಬಿಡಿ ಥಿಂಗ್ಸ್. DHO ನೀನು ನಿದ್ದೆ ಮಾಡ್ತೇನಪ್ಪ, ಅಡ್ವಾನ್ಸ್ ಆಗಿ ಹೇಳಕ್ಕಾಗಲ್ವ ನಿಮಗೆ? ನಿದ್ದೆ ಮಾಡ್ತಾ ಇರ್ತೀಯ ನೀನು? DC ಅವ್ರ ಗಮನಕ್ಕೆ ಆಗ್ತಾ ಇದ್ದಿಲ್ಲ, ಇಲ್ಲಿ ಬಂದು ಉತ್ತರ ಕೊಡ್ತೀಯ. ಅವ್ರು ರೇಸ್ ಮಾಡೋ ಮಟ್ಟ ನಿಮ್ಗೇನು ಬುದ್ಧಿ ಇರಲಿಲ್ವಾ? ಏನ್ ಕೊಡ್ತಾ ಇದೆ ನಿಮ್ಗೆ? ಮಾಡೋ ಮನಸ್ಸಿಲ್ಲ ನಿಮ್ಗೆ. ನಿನಗೆ N95 ಮಾಸ್ಕ್ ಎಷ್ಟಿದೆ, ಎಷ್ಟು ಖರ್ಚಾಗ್ತಿದೆ ನನ್ಗೆ ಗೊತ್ತು. ಎಕ್ಸ್ಟ್ರಾ ಬೇಕಾಗುತ್ತೆ, ನಿಮ್ಮ ಬಾರ್ಡರ್ ಏರಿಯಾ ಇದೆ, ನಿಮ್ಗೆ ಖರ್ಚಾಗುತ್ತೆ, ಎಕ್ಸ್ಟ್ರಾ ಬೇಕು ನಂಗೆ ಗೊತ್ತು, ಅರ್ಥ ಆಗುತ್ತೆ. ರೈಲ್ವೆ ಸ್ಟೇಷನ್ ಮಾಡೋಕೆ ಹೇಳ್ತೀವಿ, ಅದು ತಯಾರಿ ಮಾಡ್ಕೋಬೇಕಲ್ವಾ? ಇವರ ಸೀನಿಯರ್ ಡಿಸ್ಟ್ರಿಕ್ಟ್ ಆಫೀಸರ್, ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಇಷ್ಟು ಸಣ್ಣ ಸಣ್ಣ ವಿಷಯಗಳನ್ನು ಇಲ್ಲಿ ನಾವು ಹೇಳ್ಬೇಕು ನಿಮಗೆ. ಗ್ಲೌಸ್ ಇಲ್ಲದೆ N95 ಕೆಲಸ ಮಾಡ್ತೀಯ? ಇಷ್ಟು ದೊಡ್ಡ ICUಗಳು ಮಾಡಿದ್ದೀವಿ, ವೆಂಟಿಲೇಟರ್ಸ್ ಮಾಡಿದ್ದೀವಿ, ಆಸ್ಪತ್ರೆಗೆಲ್ಲ ಇಕ್ವಿಪ್ ಮಾಡಿದ್ದೀವಿ, ಆಕ್ಸಿಜನ್ ಪ್ಲಾಂಟ್ ಹಾಕ್ತಾ ಇದ್ದೀವಿ. ಎಷ್ಟು ವರ್ಷ ನಿನಗೆ ಅನುಭವ? ಏನ್ರಿ ನಿಮ್ದು ಅಡ್ಮಿನಿಸ್ಟ್ರೇಷನ್? ಎಷ್ಟು ಬೇಕೋ ಇವತ್ತೇ ಹೇಳಿ. ಇಲ್ಲೇ ಲೋಕಲ್ ಪರ್ಚೇಸ್ ಮಾಡ್ರಿ. ಮಾರ್ಕೆಟ್ ಬೆಂಗಳೂರು ಲೋಕಲ್ ಪರ್ಚೇಸ್ ಮಾಡಿ. ನಾನು ರಿಪೋರ್ಟ್ ಮಾಡ್ಬೇಕು, ನಾನು ಸಾಯಂಕಾಲ ಹೋಗುವಷ್ಟರಲ್ಲಿ. ಇವರ ಸೀನಿಯರ್ ಡಿಸ್ಟ್ರಿಕ್ಟ್ ಆಫೀಸರ್, ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಇಷ್ಟು ಸಣ್ಣ ಸಣ್ಣ ವಿಷಯಗಳನ್ನು ಇಲ್ಲಿ ನಾವು ಹೇಳ್ಬೇಕು ನಿಮಗೆ. ಗ್ಲೌಸ್ ಇಲ್ಲದೆ N95 ಕೆಲಸ ಮಾಡ್ತೀಯ? ಇಷ್ಟು ದೊಡ್ಡ ICUಗಳು ಮಾಡಿದ್ದೀವಿ, ವೆಂಟಿಲೇಟರ್ಸ್ ಮಾಡಿದ್ದೀವಿ, ಆಸ್ಪತ್ರೆಗೆಲ್ಲ ಇಕ್ವಿಪ್ ಮಾಡಿದ್ದೀವಿ, ಆಕ್ಸಿಜನ್ ಪ್ಲಾಂಟ್ ಹಾಕ್ತಾ ಇದ್ದೀವಿ. ಎಷ್ಟು ವರ್ಷ ನಿನಗೆ ಅನುಭವ? ಏನ್ರಿ ನಿಮ್ದು ಅಡ್ಮಿನಿಸ್ಟ್ರೇಷನ್? ಎಷ್ಟು ಬೇಕು ಇವತ್ತೇ ಹೇಳಿ. ಇಲ್ಲೇ ಲೋಕಲ್ ಪರ್ಚೇಸ್ ಮಾಡ್ರಿ. ಮಾರ್ಕೆಟ್ ಬೆಂಗಳೂರು ಲೋಕಲ್ ಪರ್ಚೇಸ್ ಮಾಡಿ. ನಾನು ರಿಪೋರ್ಟ್ ಮಾಡ್ಬೇಕು, ನಾನು ಸಾಯಂಕಾಲ ಹೋಗುವಷ್ಟರಲ್ಲಿ. ಓಕೆ, ಕೂತ್ಕೊಳ್ಳಿ ಸರ್. ಒಂದು ಸಭೆ ಮಾಹಿತಿಗೆ ಸರ್, ಇವೆಲ್ಲವನ್ನೂ ಕೂಡ ನಾವು ಲೋಕಲ್ ಪರ್ಚೇಸ್ ಮಾಡೋದಕ್ಕೆ ಸರ್, ಸ್ಥಳೀಯ ಎಲ್ಲ ತಹಸೀಲ್ದಾರ್ಗೂ ಕೂಡ 50 ಲಕ್ಷ ನಾವು SDRF ಫಂಡ್ ಅಲ್ಲಿ ರಿಲೀಸ್ ಮಾಡಿ ಅವ್ರಿಗೆ ಏನ್ ಬೇಕು ಅದನ್ನ ಲೋಕಲಿ ತಗೊಳೋದಕ್ಕೂ ನಾವು ಇದರೊಳಗಡೆ ಹೇಳಿದ್ದೀವಿ ಸರ್. ಈವನ್ ಗ್ರಾಮ ಪಂಚಾಯತ್ ಅವ್ರ ಹತ್ರನೂ ಕೂಡ 50,000 SDRF ಫಂಡ್ ಅನ್ನು ನಾವು ಡಿಪಾಸಿಟ್ ಮಾಡಿದ್ದೀವಿ. ಫ್ಯಾಕ್ಟ್ ಆಫ್ ದ ಮ್ಯಾಟರ್, ಸ್ವಲ್ಪ ಕೂತ್ಕೊಳ್ಳಿ. ದ ಫ್ಯಾಕ್ಟ್ ಆಫ್ ದ ಮ್ಯಾಟರ್ ಇಸ್ ದಟ್ ಬಿಕಾಸ್ ಆಫ್ ಎಕ್ಸ್ಟ್ರಾ ಅವೇರ್ನೆಸ್ ಕ್ರಿಯೇಷನ್ ಮಾಡೋದಕ್ಕೆ, ಬಾರ್ಡರ್ ಏರಿಯಾ ಚೆಕಿಂಗ್ ಮಾಡೋದಕ್ಕೆ ವಿ ನೀಡ್ ಮೋರ್. ಸುಮ್ಮನೆ ಆಗೋದಿಲ್ಲ. ಅದಕ್ಕೆ ಏನು ಬೇಕು ತಯಾರಿ ಜಿಲ್ಲಾ ಆಡಳಿತ ಮಾಡಬೇಕು. ಹೆಲ್ತ್ ಅವರಾದ್ರೂ ಹೇಳಬೇಕು, ನೀವಾದ್ರೂ ಕೇಳಬೇಕು. ನೀವು ದುಡ್ಡು ಕೊಟ್ಟ ತಕ್ಷಣ ಆಗಿದೆ ಅಂತಲ್ಲ, ಆ ದುಡ್ಡು ಸದ್ಬಳಕೆ ಆಗಿದೆಯಲ್ಲೋ, ಅಲ್ಲಿ ಉಪಯೋಗ ಆಗಿದೆಯಲ್ಲೋ, ಅದು ಪೇಷಂಟ್ಸ್ ಮುಟ್ಟಿದೆಯಲ್ಲೋ, ಆ ಹೆಲ್ತ್ ವರ್ಕರ್ಸ್ ಉಪಯೋಗ ಮಾಡ್ತಾ ಇದ್ರು ನೋಡೋಂಥದ್ದು ಇರಬೇಕಲ್ಲ. ಸರ್ ಎಲ್ಲೂ ಐ ಡೋಂಟ್ ನೀಡ್ ಎನಿ ಎಕ್ಸ್ಪ್ಲನೇಷನ್ ಅಂತ ಹೇಳಿ.